ಗಿರಿಗೆಟ್ ಇದೀಗ ಕೋಸ್ಟಲ್ ವುಡ್ ನಲ್ಲಿ ಸಖತ್ ಹವಾ ಕ್ರಿಯೇಟ್ ಮಾಡಿರೋ ಸಿನಿಮಾ. ಆರಂಭದಿಂದಲೇ ತನ್ನ ವಿಭಿನ್ನ ಪೋಸ್ಟರ್ ಅಂದ್ರೆ ಇಂಟ್ರೊಡಕ್ಷನ್ ಪೋಸ್ಟರ್ ಮೂಲಕ ಕೋಸ್ಟಲ್ ವುಡ್ ನಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿತ್ತು. ಇದೀಗ ಇಂಟ್ರೊಡಕ್ಷನ್ ಟೀಸರ್ ಮೂಲಕ ಸುನಾಮಿಯನ್ನೇ ಎಬ್ಬಿಸಲು ಹೊರಟಿದೆ. ಅಂದಹಾಗೆ ಈಗಾಗಲೇ ಗಿರಿಗಿಟ್ ಚಿತ್ರದ ಅರವಿಂದ ಬೋಳರ್ ಮತ್ತು ನವೀನ್ ಡಿ ಪಾಟೀಲ್ ಇಂಟ್ರೊಡಕ್ಷನ್ ಟೀಸರ್ ರಿಲೀಸ್ ಆಗಿ ಭಾರಿ ಸಂಚಲನವನ್ನೇ ಮೂಡಿಸಿದೆ. ಇದೀಗ ಮೂರನೇ ಇಂಟ್ರೊಡಕ್ಷನ್ ಟೀಸರ್ ಅನ್ನು ನಿರ್ದೇಶಕ ರೂಪೇಶ್ ಶೆಟ್ಟಿ ರಿಲೀಸ್ ಮಾಡಲು ಹೊರಟಿದ್ದಾರೆ. ಜುಲೈ 24ರಂದು ಭೋಜರಾಜ್ ವಾಮಂಜೂರ್ ಅವರ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ರಿಲೀಸ್ ಆಗಲಿದೆ. ಈ ಹಿಂದೆ ಯಕ್ಷಗಾನ ವೇಷಧಾರಿಯಾಗಿ ಫಸ್ಟ್ ಲುಕ್ ಪೋಸ್ಟರ್ ನಲ್ಲಿ ಕಾಣಿಸಿಕೊಂಡ ಭೋಜಣ್ಣ ಸಖತ್ ಸುದ್ದಿಯಾಗಿದ್ರು. ಇದೀಗ ಯಕ್ಷಗಾನ ವೇಷದೊಂದಿಗೆ ಮತ್ಯಾವ ಲುಕ್ ನಲ್ಲಿ ಭೋಜಣ್ಣ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಕುತೂಹಲದ ಮಾತುಗಳು ಕುಡ್ಡದ ಗಲ್ಲಿ ಗಲ್ಲಿಯಲ್ಲೂ ಕೇಳಿ ಬರ್ತಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.